ಮಣಿಪಾಲದ ಮಹಾನಗರದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಬೇಕರಿ ಇಲ್ಲ ಎನ್ನುವ ಮಾತಿಗೆ ಇದೀಗ ತೆರೆ ಬಿದ್ದಿದೆ. ರಾಷ್ಟ್ರೀಯ ಮಟ್ಟದ ಬೇಕರಿ ಸಂಸ್ಥೆಯಾದ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಮಣಿಪಾಲದಲ್ಲಿ ಪ್ರಾರಂಭಗೊಂಡು ಬೇಕರಿ ಉತ್ಪನ್ನ ಪ್ರಿಯರಿಗೆ ಸಂತಸ ತಂದಿದೆ. ಮಣಿಪಾಲದ ಮಹಾನಗರದಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ ಬೇಕರಿ ಇಲ್ಲ ಎನ್ನುವ ಮಾತಿಗೆ ಇದೀಗ ತೆರೆ ಬಿದ್ದಿದೆ. ರಾಷ್ಟ್ರೀಯ ಮಟ್ಟದ ಬೇಕರಿ ಸಂಸ್ಥೆಯಾದ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಮಣಿಪಾಲದಲ್ಲಿ ಪ್ರಾರಂಭಗೊಂಡು ಬೇಕರಿ ಉತ್ಪನ್ನ ಪ್ರಿಯರಿಗೆ ಸಂತಸ ತಂದಿದೆ. ಮಹಾರಾಷ್ಟ್ರದ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಔಟ್ಲೆಟ್ಗಳನ್ನು ಹೊಂದಿರುವ ರಿಬ್ಬನ್ಸ್ ಅಂಡ್ ಬಲೂನ್ಸ್ ಮಣಿಪಾಲದ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ಉದ್ಘಾಟನೆಗೊಂಡಿತು. ಮಾಹೆ ವಿಶ್ವವಿದ್ಯಾನಿಲಯದ ಟ್ರಸ್ಟಿ ವಸಂತಿ ಪೈ ಅವರು ನೂತನ ಔಟ್ಲೆಟ್ ಮಳಿಗೆಗೆ ಚಾಲನೆಯನ್ನ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ಮಣಿಪಾಲದಲ್ಲಿ ಉತ್ತಮ ಬೇಕರಿಗಳಿಲ್ಲ ಎಂಬ ಕೊರತೆಯನ್ನ ಈ ಸಂಸ್ಥೆ ನೀಗಿಸಲೆ ದೇಶ ವಿದೇಶಗಳ ವಿದ್ಯಾರ್ಥಿಗಳಿಗೆ ತಮಗಿಷ್ಟವಾದ ಸವಿರುಚಿಯ ಉತ್ಪನ್ನಗಳು ಇಲ್ಲಿ ಸಿಗಲಿ ಎಂದು ಶುಭ ಹಾರೈಸಿದ್ರು. And it's such a wonderful thing to come here because we see this only in Bombay and bigger cities. So I must congratulate Pradeep Pai and Jagdish Pai to bring they have made so much gone effort to bring this here in Manipal. So because we have international students here and that they definitely must be looking forward to come and meet here. So I congratulate them and wish them all the best. ರಿಬ್ಬನ್ಸ್ ಅಂಡ್ ಬಲೂನ್ಸ್ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 30ಕ್ಕೂ ಹೆಚ್ಚು ಶಾಖೆಗಳನ್ನು ತೆರೆಯುವ ಗುರಿಯನ್ನ ಹೊಂದಿದೆ. ಈಗಾಗಲೇ ಮಂಗಳೂರು ಮತ್ತು ಉಡುಪಿಯಲ್ಲಿ ತಮ್ಮ ನೂತನ ಶಾಖೆಯನ್ನ ಹೊಂದಿದೆ. ಹ್ಯಾಂಗೋ ಐಸ್ ಕ್ರೀಂನ ಮುಂಬಯಿಯ ವಿತರಕರಾದ ರಿಬ್ಬನ್ಸ್ ಅಂಡ್ ಬಲೂನ್ಸ್ನ ಎಂಟಿ ಸತೀಶ್ ಶೆಟ್ಟಿ ಹಾಗೂ ಹ್ಯಾಂಗ್ಯೋದ ಪ್ರದೀಪ್ ಪೈ ಸಮ್ಮೇಳನದೊಂದಿಗೆ ಮಣಿಪಾಲದಲ್ಲಿ ಸಂಸ್ಥೆ ಪ್ರಾರಂಭಗೊಂಡಿದೆ. ಬೇಕರಿಯ ಪ್ರತಿಯೊಂದು ಉತ್ಪನ್ನಗಳು ಈ ಶಾಖೆಯಲ್ಲಿ ಲಭ್ಯವಿದೆ. We are here to promote the Ribbons and Balloons in Mangalore. It is a brand that's originated from Bombay. We aim to deliver the same quality of cakes and products that we give in Bombay to Mangalore. We have already about 100 outlets in Mumbai and Pune. And being a Bangalore and like it's our own city, we are extra cautious when it comes to quality and services. And of course Satish Shetty, the chairman and managing director, he is in this industry about 14 years. And because of his taste, his quality and his vision, today Ribbons and Balloons has reached in a very great height. With Mangalore, of course, it's our home place. We would love to give the best quality to our own people. ಮಣಿಪಾಲದಂತಹ ಮಹಾನಗರದಲ್ಲಿ ರಾಷ್ಟ್ರೀಯ ಮಟ್ಟದ ಬೇಕರಿ ಸಂಸ್ಥೆ ಪ್ರಾರಂಭವಾಗಿರುವುದು ಇಲ್ಲಿನ ವಿದ್ಯಾರ್ಥಿಗಳಿಗೆ ಸಂತಸ ನೀಡಿದೆ. ಸವಿರುಚಿಯಾದ ಕೇಕ್ಗಳು, ಬಿಸ್ಕತ್ಗಳು, ಸಿಹಿ ತಿಂಡಿಗಳು ಇಲ್ಲಿನ ಜನರ ಬಾಯಿ ರುಚಿಯನ್ನ ಇಂಗಿಸಲಿದೆ. ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೇ ಇರುವುದು ರಿಬ್ಬನ್ಸ್ ಅಂಡ್ ಬಲೂನ್ಸ್ನ ವಿಶೇಷತೆಯಾಗಿದೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.